ದುರ್ಗಾ ಫ್ರೆಂಡ್ಸ್ ಬೆಂಗ್ರೆ ಮಂಗಳೂರಿದರ ವತಿಯಿಂದ ರಂಗುರಂಗಿನ ಹೋಳಿ ಹಬ್ಬದ ಪ್ರಯುಕ್ತ ಬೆಂಗ್ರೆ ಫೆರಿ ಪಾಯಿಂಟ್ ಬಳಿ ಇರುವ ಶೇಷಶಯನ ರಂಗಮಂಟಪದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬೆಂಗ್ರೆ ಮಹಾಜನ ಸಭಾದ ಅಧ್ಯಕ್ಷರಾದ ಚೇತನ್ ಬೆಂಗ್ರೆ ಅವರು, ನಮ್ಮ ಬೆಂಗ್ರೆ ಪ್ರದೇಶವನ್ನು ಉಳಿಸುವ ಕಾರ್ಯ ನಮ್ಮಿಂದಾಗಬೇಕು. ಪ್ರಕೃತಿ ದತ್ತವಾದ ಪರಿಸರ ಬೆಂಗ್ರೆಯಾಗಿದೆ. ನಮ್ಮಿಂದ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ನೀಡಿದ್ದೇವೆ ಎಂಬುದನ್ನು ನಾವು ಪರಿಗಣಿಸಬೇಕು ಎಂದು ಹೇಳಿದರು. ಈ ಬೆಂಗಳೂರಿನ ನಿಕಲು ಹೋಲಿಸುವ ಟೋಟಲ್ ವರ್ಲ್ಡ್ ಇಕ್ಕಿನ ಪ್ಲೇಸ್ ಇಚ್ಚು ಬಂದ 100% ದಯ ಮಾಡ್ಕೊಂಡ ನವಾಯಿನಿ ಏದು ಪುಣ್ಯವಂತರಂದು ನವಾಯಿನಿ ದಯದ ತೋಡೋದು ಮೂಜಿಗೆ ರಟ್ಟು ನದಿ ಒಂದು ಸಿ ಮತ್ತು ಸೇರಿದ ತ್ರಿವೇಣಿ ಸಂಗಮ ಒಂದು ಜಾಗಗಳು ನಮಗೆ ಈತ ಹಲವಾರು ಸಂಸ್ಥೆ ಮಹಾವಿಶ್ವೇಶ್ವರ ಮಂದಿರ, ವೀರ ದುರ್ಗಾ ಪರಮೇಶ್ವರಿ ಮಂದಿರ, ನಮ್ಮ ವೀರ ಭಾರತೀಯ ಅಂಶಾಲಯ, ವೀರ ಹನುಮಾನ್ ಅಂಶಾಲಯ, ವಿದ್ಯಾರ್ಥಿ ಸಂಘ, ಮಹಿಳಾ ಸಮಾಜ ಇಂಚಿನ ಹಲವಾರು ವಿಷಯ ನಮಗೆ ಕಟ್ಟೊಂದು ಬರ್ತದೆ. ಇಡೀ ಕೊಂಕಣ ಕಾರ್ಮಿಕ ಮಹಾಜನ ಸಭಾದಲ್ಲ ಅక్కడ ಒಂದು ಆಕ್ಟಿವಿಟೀಸ್ ಕೂಡ ಹಿಂಗೆ ಏದು ಗೌರವ ಫೀಲ್ ಹಾಕೊಂಡ ಇನಿ ಅತಲು ಏದು ಬಂಗೋಳಿ ಮಿತ್ತ ವೈದ್ಯರ ಮುಂದೆ ನಾವು ಪೂರೆಲ್ಲ ಗೊತ್ತಿದ್ದೀವಿ ವಿಷಯ. ಬಟ್ ಟುಡೇ ಹಿಂಗ ಪ್ರೌಡ್ ಫೀಲಿಂಗ್. ಬಟ್ ಒಂಜಿ ಬೇಜಾರ್ದಾಗ ನಾವಂಡ ಈಗ ಸಂಘ ಸಂಸ್ಥೆ ಉಂಟು ನಮ್ಮಡ ಪ್ರತಿಯೊಂದು ಸಂಘ ಸಂಸ್ಥೆನ ನಾವು ಅಭಿವೃದ್ಧಿ ಮಾಡ್ದ ಆನ ಬೆಂಗಳೂರು ಕೊಡುಗೆದಾರ ನಮ್ಮ ಈ ಬೆಂಗಳೂರು ದಾದ ಕೊಡುಗೆ ನಮ್ಮ. ಅನಂತರ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಮಂಗಳೂರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಶಿಕುಮಾರ್ ಬೆಂಗ್ರೆ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ಅವರು ಬೆಂಗ್ರೆ ಪರಿಸರದಲ್ಲಿ ಆಚರಿಸುವ ಹೋಳಿ ಹಬ್ಬದ ಬಗ್ಗೆ ವಿವರಿಸಿದರು. ಕಾಮದ ದಹನ ಪಂಪಿನ ಪ್ರೀತಿದ ಒಂದು ಪ್ರಾಮುಖ್ಯತೆಯನ್ನು ತಲೆಪೋಮಚಿನ ಒಂಜಿ ಮುಖ್ಯವಾಯಿನ ಒಂದು ಪ್ರತೀಕ. ಈ ಒಂಜಿ ಹೋಳಿ ಹಬ್ಬನು ಬೆಂಗೆರಡು ಮುಖ್ಯವಾದ ಬೆಂಗೆರನ್ನು ಪ್ರಸ್ತುತ ಮಾಡ್ತಾರೆ. ಬೆಂಗೆರಡು ಮುಖ್ಯವಾದ ಹೋಳಿ ಹಬ್ಬದ ಒಂಜಿ ವಾರೊಡ್ಲ ದುಂಬು ಪುಂಜಲ್ನ ಒಂಜಿ ಸಿರ್ಕುಲ ಪಂಪಿನ ಒಂಜಿ ಪಾರ್ದನೆ ಮಲ್ತದೆ ಸ್ಟಾರ್ಟ್ ಮಾಡ್ತದೆ. ಅವೇನು ಶುರು ಮಾಡ್ಕೊಂಡು ಒಂಜಿ ಪದ್ಧತಿ ಉಂಟು. ದುಂಬುಡಿಂಚಲ್ಲ ಹಿರಿಯಕ್ಕಳನ್ನ ಇದು ಭತ್ತನ ಇಟ್ಟೆ ಮುಟ್ಟಲ್ಲ ಆಯ್ತು ಭತ್ತ ಹೋಳಿದ ನಿಂತಾಣಿ ಹುಣ್ಣಿಮೆದ ನಿಂತಾಣಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳು ಹೋಳಿದ ಆಚರಣೆ ಮಾಡ್ಕೊಂಡು. ಈ ಸಂದರ್ಭ ಬೆಂಗ್ರೆ ಮಹಾಜನ ಸಭಾದ ಮಾಜಿ ಅಧ್ಯಕ್ಷರಾದ ಮೋಹನ್ ಬೆಂಗ್ರೆ, ಬೆಂಗ್ರೆ ವಿದ್ಯಾರ್ಥಿ ಸಂಘದ ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾದ ಸಂಜಯ್ ಸುವರ್ಣ ಎನ್ಎಂಪಿಟಿ, ಬೆಂಗ್ರೆಯ ಕೊಂಕಣಿ ಕಾರ್ವಿ ಮಹಾಜನ ಸಭಾದ ಅಧ್ಯಕ್ಷರಾದ ಬೋಜಾಕೆ, ಐಒಸಿಎಲ್ ಕಾರವಾರ ಇದರ ಭೋಜರಾಜ್ ಕಾರ್ವಿ ಬೆಂಗ್ರೆ, ಸಲೀಂ ಕಸಬಾ ಬೆಂಗ್ರೆ ಮತ್ತಿತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಶರಸಾನ್ಯ ವಿಪೋ ನ್ಯೂಸ್ ಮಂಗಳೂರು.